ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನ ಹರೇಕಳ ಬಳಿ ನೇತ್ರಾವತಿ ನದಿಗೆ ಅಡ್ಡಲಾಗಿ ಸೇತುವೆ ಸಹಿತ ಉಪ್ಪು ನೀರು ತಡೆ ಅಣೆಕಟ್ಟು ನಿರ್ಮಾಣದ ಕಾಮಗಾರಿಯನ್ನು ಸಣ್ಣ ನೀರಾವರಿ ಸಚಿವ ಜಿಸಿ ಮಾಧುಸ್ವಾಮಿ ವೀಕ್ಷಿಸಿದರು. ಈ ವೇಳೆ ಮಾತನಾಡಿದ ಅವರು, ಉಪ್ಪು ನೀರು ಪ್ರಸ್ತಾವಿತ ಕಾಮಗಾರಿ ನಿವೇಶನದಿಂದ ಸುಮಾರು 12 ಕಿಲೋಮೀಟರ್ ಮೇಲ್ಭಾಗದವರೆಗೆ ಪ್ರವೇಶಿಸಿ ಸುತ್ತಮುತ್ತಲಿನ ಅಂತರ್ಜಲ ಲವಣಾಂಶದಿಂದ ಕೂಡಿರುವುದರಿಂದ ನೇತ್ರಾವತಿ ನದಿಗೆ ಅಣೆಕಟ್ಟು ನಿರ್ಮಿಸುವುದರಲ್ಲಿ ಉಪ್ಪು ನೀರು ಮೇಲ್ಭಾಗಕ್ಕೆ ನುಗ್ಗುವುದನ್ನು ತಡೆಗಟ್ಟಬಹುದು. ಅಲ್ಲದೆ ಸಿಹಿ ನೀರನ್ನು ಸಂಗ್ರಹಿಸಿ ಕೃಷಿ ಚಟುವಟಿಕೆಗಳಿಗೆ ಬಳಸಬಹುದು. ಈ ಪ್ರದೇಶದಲ್ಲಿ ಸೇತುವೆ ನಿರ್ಮಾಣದಿಂದ ಹರೇಕಳ, ಅಡ್ಯಾರು, ಕಣ್ಣೂರು ಭಾಗದ ಜನರಿಗೆ ಸಂಪರ್ಕ ಸೇತುವೆಯಾಗಲಿದೆ ಎಂದರು. ಒಂದು ಅಣೆಕಟ್ಟೆ ಗೇಟು 8.5 × 2 ಮೀಟರ್ಸ್ ಇರುತ್ತೆ. 7.5 ಮೀಟ್ರ್ ಅಗಲ ಮತ್ತು ಫುಟ್ಪಾತ್ ಸೇರಿ 10 ಮೀಟ್ರ್ ಅಗಲ ತೊಗೋಬೇಕಂತ ಮಾಡಿದ್ರು. ನಾನು ಬೇಕಂದರೆ ಇನ್ನೊಂದು 2 ಮೀಟ್ರ್ ಎಕ್ಸ್ಟ್ರಾ ಮಾಡಿಕೊಂಡು ಕ್ಯಾರೇಜ್ ವೇನೆ 10 ಮೀಟ್ರ್ ಮಾಡಿ ಫ್ಯೂಚರ್ಗೆ ನಮಗೆ 3 ಮೀಟ್ರಿಗೆ ಕನ್ಫೈನ್ ಮಾಡ್ಕೋತಾ ಇದ್ದೀವಿ. 52 ಸೆಂಟಿಮೆಂಟ್ ಇಟ್ಟು ಒಂದು ಅಣೆಕಟ್ಟೆ ಗೇಟು 8.5 × 2 ಮೀಟರ್ಸ್ ಇರುತ್ತೆ. ಕಿಂಡಿ ಅಣೆಕಟ್ಟೆ ಕಾನ್ಸೆಪ್ಟ್ ಗೊತ್ತಲ್ಲ ನಿಮಗೆ. ಜಾಸ್ತಿ ನೀರು ಬಂದಾಗ ಓಪನ್ ಮಾಡ್ತೀವಿ, ಕಡಿಮೆ ಬಂದಾಗ ಕ್ಲೋಸ್ ಮಾಡ್ಕೊಂಡು ಸೌತ್ ಕೆನಡಾಗೆ ಗೊತ್ತಲ್ಲ, ವೆಂಟೆಡ್ ಡ್ಯಾಮ್ಸ್. ಹಾಗಾಗಿ ಇಲ್ಲಿ 0.66 TMC ನೀರು ಸ್ಟೋರ್ ಮಾಡ್ತೀವಿ. ಇದು 2 ಪರ್ಪಸ್ಗೆ ಹೆಲ್ಪ್ ಆಗುತ್ತೆ. ಒಂದು ಸ್ವೀಟ್ ವಾಟರ್ ಸ್ಟೋರ್ ಆಗುತ್ತೆ. ಬೈ ದಟ್ ಮಂಗಳೂರು ಮುನ್ಸಿಪಾಲಿಟಿ ಅಥವಾ ಕಾರ್ಪೊರೇಷನ್ ಕ್ಯಾನ್ ಮೇಕ್ ಯೂಸ್ ಆಫ್ ಡ್ರಿಂಕಿಂಗ್ ವಾಟರ್. ಇನ್ನೊಂದು, ಇಲ್ಲಿಂದ ಸುಮಾರು ರೈತರಿಗೆ ಇರಿಗೇಷನ್ಗೂ ನೀರು ಕೊಡ್ತೀವಿ. ಅವರು ಈ ನೀರನ್ನ ಮೋಟ್ರುಗಳನ್ನ ಹಾಕ್ಕೊಂಡು ಬಳಸ್ಬೋದು. ಎಷ್ಟು ಜನಕ್ಕೆ ಕೊಡ್ತೀವಿ? ಅದನ್ನು ನೀರನ್ನ ರೈತರು ಬಳಸ್ಲಿಕ್ಕೆ ಎಷ್ಟು ಎಕರೆಗೆ ಕೊಡ್ತೀವಪ್ಪ? 261 ಹೆಕ್ಟಾರ್ಸ್ಗೆ ನಾವು ಪ್ರೊಟೆಕ್ಟೆಡ್ ಇರಿಗೇಷನ್ಗೆ ಅವರು ಪಂಪ್ ಹಾಕ್ಕೊಂಡು ನೀರು ತೊಗೊಳ್ಳೋಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ. ಕ್ಯಾರೇಜ್ ವೇನೆ 10 ಮೀಟ್ರ್ ಮಾಡಿ ಫ್ಯೂಚರ್ಗಿರುತ್ತೆ ಅಂತ. ಬೈ ದಟ್ ವಿಲ್ ಬಿ ಕನೆಕ್ಟಿಂಗ್ ದಿ ರೋಡ್ ಆಫ್ ಕೇರಳ